ಶಾಲಾ ಆಟದ ಮೈದಾನದಲ್ಲಿ ಭತ್ತ ನಾಟಿ ಮೂಲಕ ಕುಂಬ್ರಾ ಕೆಪಿಎಸ್ ಶಾಲಾ ಆಡಳಿತ ಮಂಡಳಿ ಯಶಸ್ವಿಯಾಗಿದ್ದು, ಪೋಷಕರು ಮತ್ತು ಗ್ರಾಮಸ್ಥರ ಸಹಕಾರದಿಂದ 1/4 ಎಕರೆ ಮೈದಾನದಲ್ಲಿ 22 ಕ್ವಿಂಟಲ್ ಭತ್ತ ಫಸಲು ಬಂದಿದೆ. ಕಳೆದ ಜುಲೈ ತಿಂಗಳಲ್ಲಿ ಆಟದ ಮೈದಾನದಲ್ಲಿ ಭತ್ತ ನಾಟಿ ಮಾಡಲಾಗಿತ್ತು. ಹಡಿಲು ಬಿದ್ದ ಗದ್ದೆಯಲ್ಲಿ ಭತ್ತ ಕೃಷಿ ಮಾಡುವಂತೆ ಶಾಸಕರು ಕ್ಷೇತ್ರದ ಜನರಿಗೆ ಮನವಿಯನ್ನ ಮಾಡಿದ್ರು. ಖುದ್ದು ಶಾಸಕರೇ ಕೆಲವೊಂದು ಹಡಿಲು ಗದ್ದೆಯಲ್ಲಿ ಉಳುಮೆ ಮಾಡಿ ನಾಟಿಯನ್ನ ಕೂಡ ಮಾಡಿ ಪ್ರೇರಣೆಯನ್ನ ನೀಡಿದ್ರು. ಇದರ ಭಾಗವಾಗಿ ಕ್ಷೇತ್ರದಾದ್ಯಂತ ನೂರಾರು ಹಡಿಲು ಗದ್ದೆಯಲ್ಲಿ ಭತ್ತ ಕೃಷಿ ರಾರಾಜಿಸುವಂತಾಗಿತ್ತು. ಕುಂಬ್ರಾ ಕೆಪಿಎಸ್ ಶಾಲಾ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷರಾದ ನಿತೀಶ್ ಕುಮಾರ್ ಶಾಂತಿವನ ಅವರು ಊರಿನ ಗಣ್ಯರನ್ನ, ಪೋಷಕರನ್ನ, ವಿವಿಧ ಸಂಘ ಸಂಸ್ಥೆ ಹಾಗೂ ಗ್ರಾಮ ಪಂಚಾಯತ್ನ ಸಹಕಾರದಿಂದ ಆಟದ ಮೈದಾನದಲ್ಲಿ ಭತ್ತವನ್ನ ನಾಟಿ ಮಾಡಿದ್ರು. ಕೃಷಿಗೆ ಸಾವಯವ ಗೊಬ್ಬರವನ್ನ ಬಳಸಲಾಗಿತ್ತು. ಮೊದಲಿಗೆ ಕಟಾವು ಮಾಡಲಾಗಿದೆ. ಕಟಾವು ಮಾಡುವ ಮುನ್ನ ಕುಂಬ್ರಾ ಮಾತೃಶ್ರೀ ಅರ್ತ್ ಮೂವರ್ಸ್ನ ಉದ್ಯಮಿ ಕುಂಬ್ರಾ ಮೋಹನ್ ದಾಸ್ ರೈ ಅವರು ತೆಂಗಿನಕಾಯಿ ಒಡೆಯುವ ಮೂಲಕ ಚಾಲನೆಯನ್ನ ನೀಡಿದ್ರು. ನಾವು ಮೊದಲ ಬಾರಿಗೆ ಆಟದ ಮೈದಾನದಲ್ಲಿ ಗದ್ದೆ ಮಾಡಿದ್ದೆವು. ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ದರಿಂದ ಎಲ್ಲವೂ ಸುಸೂತ್ರವಾಗಿ ನಡೆದಿದೆ. ಏನಾಗುತ್ತದೆ ಎಂಬ ಭಯವು ನಮಗಿತ್ತು. ಆದರೆ ಪ್ರಕೃತಿ ನಮ್ಮನ್ನ ಕೈಬಿಟ್ಟಿಲ್ಲ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ನೀಡಿದೆ. ನಮ್ಮ ಈ ಯೋಜನೆಗೆ ಪರ ಮತ್ತು ವಿರೋಧಗಳು ಕೇಳಿ ಬಂದಿದ್ದವು. ಅದೆಲ್ಲವನ್ನ ನಾವು ಸಕಾರಾತ್ಮಕವಾಗಿ ಸ್ವೀಕರಿಸಿದ್ದೇವೆ. ಭತ್ತ ಕೃಷಿಯ ಜೊತೆಗೆ ನಾವು ಶಾಲೆಯ ವಿದ್ಯಾರ್ಥಿಗಳಿಗೂ ಭತ್ತ ಕೃಷಿಯ ಬಗ್ಗೆ ಮಾಹಿತಿಯನ್ನ ನೀಡಲು ಸಾಧ್ಯವಾಗಿರುವುದು ಹೆಮ್ಮೆಯ ವಿಚಾರ. ಸುಮಾರು 22 ಕ್ವಿಂಟಲ್ ಭತ್ತ ಸಂಗ್ರಹವಾಗಿದೆ ಎಂದು ಕೆಪಿಎಸ್ ಕಾರ್ಯಾಧ್ಯಕ್ಷ ನಿತೀಶ್ ಕುಮಾರ್ ಶಾಂತಿವನ ಹೇಳಿದ್ರು. ಕಳೆದ ಲಾಕ್ಡೌನ್ ಸಂದರ್ಭದಲ್ಲಿ ನಾವು ಈ ಒಂದು ಆಂದೋಲನಕ್ಕೆ ಪ್ರೇರಣೆ ಕೊಟ್ಟವರು ನಮ್ಮ ಉಸ್ತುವಾರಿ ಸಚಿವರು, ಶಾಸಕರು. ಆ ರೀತಿಯಾಗಿ ಆ ಸಂದರ್ಭದಲ್ಲಿ ನಮ್ಮ ಕುಂಬ್ರಾ ಕಾಲೇಜಿನ ಕೆಪಿಎಸ್ ಕಾಲೇಜಿನ ಒಂದು ಕ್ರೀಡಾಂಗಣದಲ್ಲಿ ಭತ್ತ ಬೆಳೆಯೋಣ, ಯಾಕೆಂದರೆ ಆ ಹೊತ್ತಿನಲ್ಲಿ ಅಥವಾ ಮಕ್ಕಳಿಗೆ ಈ ಕ್ರೀಡಾಂಗಣದ ಅವಶ್ಯಕತೆ ಇರೋದಿಲ್ಲ, ಮತ್ತು ರಜಾ ದಿನಗಳಿದ್ದವು ಕೋವಿಡ್ನ ಇದರಿಂದ. ಆದ್ದರಿಂದ ನಾವೊಂದು ನಮ್ಮ ಆಡಳಿತ ಮಂಡಳಿಯವರು, ಒಟ್ಟು ಊರಿನವರು, ಶಾಲಾಭಿವೃದ್ಧಿ ಸಮಿತಿಯವರು ಸೇರಿಕೊಂಡು ಇಲ್ಲಿ ಕೂಡ ನಾವೊಂದು ಭತ್ತ ಬೆಳೆಯೋಣ ಈ ಒಂದು ಕ್ರೀಡಾಂಗಣದಲ್ಲಿ ಅಂತ ನಾವು ಒಂದು ಯೋಚನೆ ಮಾಡಿ, ಆ ಯೋಚನೆ ಮಾಡಿದ ಪ್ರಕಾರ ನಾವು ಜುಲೈ 4ನೇ ತಾರೀಕಿಗೆ ಇಲ್ಲಿ ಭತ್ತವನ್ನು ಬೆಳೆಯುವ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಭತ್ತ ಇದು ನೇಜಿ ನಡುವಂಥ ಕಾರ್ಯಕ್ರಮವನ್ನು. ಆದ್ದರಿಂದ ನಮಗೆ ಈಗಾಗಲೇ ನಾವು ಈ ನೇಜಿಯನ್ನು ನಟ್ಟು ನಮಗೆ ಹಲವಾರು ತೊಂದರೆಗಳು ಮತ್ತು ಏನೆಲ್ಲ ಬಂದವು. ಆದರೂ ಕೂಡ ನಾವೊಂದು ಪ್ರೇರಣೆ ಆಗಬೇಕು. ಅಂದರೆ ಇಂದಿನ ಜನಾಂಗಕ್ಕೆ, ಮಕ್ಕಳಿಗೆ ಈ ಯಾವರಿಂದ ಅಕ್ಕಿ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಒಂದು ಪ್ರೇರಣೆ ಆಗಬೇಕು, ಯಾವ ರೀತಿಯಾಗಿ ನಾವು ಅಕ್ಕಿ ಬೆಳೆಯುತ್ತೇವೆ ಮತ್ತು ರೈತರ ಸಂಕಷ್ಟಗಳೇನು, ರೈತರು ಒಂದು ಎಷ್ಟು ಕಷ್ಟದಲ್ಲಿ ಆ ಒಂದು ಭತ್ತವನ್ನು ಬೆಳೆಯುತ್ತಾರೆ, ಅಕ್ಕಿಯನ್ನು ಬೆಳೆಯುತ್ತಾರೆ, ಅದು ಎಲ್ರಿಗೂ ಗೊತ್ತಾಗಬೇಕು, ಮಕ್ಕಳಿಗೂ ಗೊತ್ತಾಗಬೇಕು. ಆ ಮುಖಾಂತರ ಒಂದು ಪ್ರೇರಣೆ ಆಗಬೇಕು. ನಮಗೇನೊಂದಂದ್ರೆ ಆನಂದ ಏನಂದರೆ ನಾವಿಲ್ಲಿ ಏನು ಈ ಒಂದು ಭತ್ತಕ್ಕೆ ನಾವು ನೆಡಲಿಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದೇವೆ. ಇದನ್ನು ನೋಡಿ ನಮ್ಮ ಹತ್ತಿರದ ಸುಮಾರು ಜನರು ಇದರ ಈ ಪ್ರೇರಣೆಯಂತೆ ನಮಗೆ ಗದ್ದೆಯನ್ನು ಮಾಡಿದ್ರು. ಅದು ನಮಗೆ ತುಂಬ ಖುಷಿ ತರುವಂಥ ವಿಚಾರ. ಈ ಸಂದರ್ಭದಲ್ಲಿ ಮಾತನಾಡಿದ ಕುಂಬ್ರಾ ವರ್ತಕ ಸಂಘದ ಅಧ್ಯಕ್ಷ ಮಾಧವರೈ ಅವರು, ಆಟದ ಮೈದಾನದಲ್ಲಿ ಭತ್ತ ನಾಟಿ ಮಾಡುವ ಮೂಲಕ ಅನ್ನವನ್ನ ಪಡೆಯಲಾಗಿದೆ. ಆಟವಾಡಬೇಕಾದ್ರೆ ಹೊಟ್ಟೆಗೆ ಅನ್ನ ಬೇಕು. ಇವೆರಡನ್ನೂ ಈ ಮೂಲಕ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಲಾಗಿದೆ. ಮೈದಾನದಲ್ಲಿ ಇದು ಹೊಸ ಪ್ರಯೋಗವಾಗಿದ್ದು ಉತ್ತಮ ಇಳುವರಿ ಬಂದಿರುವುದು ಸಂತೋಷದಾಯಕವಾಗಿದ್ದು ಎಲ್ಲರ ಸಹಕಾರದಿಂದ ಇದು ಸಾಧ್ಯವಾಯಿತು ಎಂದು ಹೇಳಿದರು. ಇದರ ಒಂದು ಮೈದಾನದಲ್ಲಿ, ಮಕ್ಕಳಾಡುವಂಥ ಒಂದು ಮೈದಾನದಲ್ಲಿ ಒಂದು ಗದ್ದೆಯನ್ನು ನಾವೊಂದು ಪ್ರಾರಂಭ ಮಾಡಬೇಕು ಅಂತೇಳಿ ನಮಗೆ ಶಾಸಕರು ಅಥವಾ ಇಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಎಲ್ಲ ಅವರ ಪ್ರೇರಣೆಯಂತೆ ನಾವೊಂದು ಇಲ್ಲಿ ಒಂದು ಸಂಘ ಸಂಸ್ಥೆಗಳ ಮೂಲಕ ಮತ್ತು ಶಾಲಾ ಅಭಿವೃದ್ಧಿ ಮಂಡಳಿಯ ಎಲ್ಲ ಇದರಿಂದ ಎಲ್ಲ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ಇವತ್ತು ಈ ದಿನ ಒಂದು ಕಟಾವಾಗ್ತಾ ಇದೆ. ಈ ದಿನ ಮತ್ತು ಎಲ್ಲ ನಮಗೆ ಒಂದು ನಮ್ಮ ಈ ಮಾಡಿದಂಥ ಈ ಬೆಲೆ ತುಂಬ ಯಶಸ್ವಿಯಾಗಿದೆ. ಹಾಗೆ ನಮಗೆ ಇಲ್ಲಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಎಲ್ಲರಿಗೂ ಎಲ್ಲ ಪ್ರತಿಯೊಬ್ಬರು ಕೆಲಸ ಮಾಡಿದವರಿಗೂ ಧನ್ಯವಾದಗಳನ್ನು ನೀಡುತ್ತಾ ಅನೀಶ್, ವಿ4 ನ್ಯೂಸ್, ಪುತ್ತೂರು.